ಮೂಡುಬಿದ್ರೆ ತಾಲೂಕಿನ ಮಹಾವೀರ ಕಾಲೇಜಿನ ಪದವಿ ವಿಭಾಗದ 14 ವಿದ್ಯಾರ್ಥಿಗಳು ಹಿಜಾಬ್ ಇಲ್ಲದೆ ಎಕ್ಸಾಮ್ ಬರೆಯಲು ಒಪ್ಪದೆ ಮನೆಗೆ ತೆರಳಿದ ಘಟನೆ ನಡೆದಿದೆ. ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇಂದು ಪರೀಕ್ಷೆ ಆರಂಭಗೊಂಡಿದ್ದು, ಅದರಂತೆ ಮಹಾವೀರ ಕಾಲೇಜಿನ ಮುಸ್ಲಿಂ ವಿದ್ಯಾರ್ಥಿಗಳು ಹಿಜಾಬ್ ಧರಿಸಿಕೊಂಡು ಬಂದಿದ್ದು, ಅವರನ್ನ ಪೊಲೀಸರು ಕಾಲೇಜಿನ ಗೇಟ್ನಲ್ಲಿಯೇ ತಡೆದು ತಾವು ಹಿಜಾಬ್ ತೆಗೆದಿಟ್ಟು ಪರೀಕ್ಷೆಗೆ ಹಾಜರಾಗುವಂತೆ ಮನವೊಲಿಸುವ ಪ್ರಯತ್ನವನ್ನ ನಡೆಸಿದ್ರು. ಪೊಲೀಸರು ಮತ್ತು ಪ್ರಾಂಶುಪಾಲರು ವಿದ್ಯಾರ್ಥಿಗಳ ಹೆತ್ತವರನ್ನ ಮನವೊಲಿಸುವ ಪ್ರಯತ್ನ ನಡೆಸಿದ್ರೂ ಪ್ರಯೋಜನವಾಗಿಲ್ಲ. ಕೋರ್ಟ್ನಲ್ಲಿ ಹಿಜಾಬ್ ಪ್ರಕರಣ ತನಿಖೆ ನಡೆಯುತ್ತಿರುವುದರಿಂದ ಹಿಜಾಬ್ ಧರಿಸಿ ಪರೀಕ್ಷೆ ಬರೆಯಲು ಅವಕಾಶ ನೀಡಲು ಸಾಧ್ಯವಿಲ್ಲವೆಂದು ಹೇಳಿದ್ರು. ವಿದ್ಯಾರ್ಥಿಗಳು ಹಿಜಾಬ್ ತೆಗೆದು ಪರೀಕ್ಷೆ ಬರೆಯಲು ಒಪ್ಪದ ಕಾರಣ ಬೆಳಿಗ್ಗೆಯಿಂದ 10:45ರವರೆಗೆ ಕಾಲೇಜಿನ ಗೇಟಿನ ಒಳಗಡೆ ವಿದ್ಯಾರ್ಥಿಗಳು ಕಾದು ನಿಂತಿದ್ದು, ನಂತರ ಮನೆ ಕಡೆಗೆ ತೆರಳಿದ್ರು.